ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಠಾಣೆ ಪಶ್ಚಿಮದ ಜೆಬಿ ರೋಡ್ ಹೀರಾನಂದಾನಿ ಮೆಡೋಸ್ ಬಳಿಯ ಡಾಕ್ಟರ್ ಕಾಶಿನಾಥ್ ಖಾಣೇಕರ್ ನಾಟ್ಯಗೃಹದಲ್ಲಿ ಘೋಡ್ಬಂದರ್ ರೋಡ್ ಕನ್ನಡ ಅಸೋಸಿಯೇಷನ್ನ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಘೋಡ್ಬಂದರ್ ರೋಡ್ ಕನ್ನಡ ಅಸೋಸಿಯೇಷನ್ ಅಧ್ಯಕ್ಷ ವಿಕ್ರಮಾನಂದ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭವನ್ನ ಉದ್ಯಮಿ ಕಲಾ ಪೋಷಕ ಲಕ್ಷ್ಮಣ್ ಮಣಿಯಾಣಿ ಉದ್ಘಾಟಿಸಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಠಾಣೆ ಬಣ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ವೇಣುಗೋಪಾಲ್ ಶೆಟ್ಟಿ, ವರ್ತಕ್ ನಗರ ಕನ್ನಡ ಸಂಘದ ಅಧ್ಯಕ್ಷ ಜಯಂತ್ ಶೆಟ್ಟಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ವೈವಾಹಿಕ ಜೀವನದ 50 ಸಂವತ್ಸರಗಳನ್ನು ಪೂರೈಸಿದ ಮೂಡಬೆಳ್ಳೆ ಶಂಕರಬೆಟ್ಟು ಮನೆಯ ರಾಮಕೃಷ್ಣ ಶೆಟ್ಟಿ ಮತ್ತು ಕೊಜಕೊಳಿ ಮನೆಯ ಸರೋಜಿನಿ ಶೆಟ್ಟಿ ದಂಪತಿ ಹಾಗೂ ಕುರ್ಕಾಲ್ ಕುಲೇರು ಮೇಲ್ಮನೆ ಚಂದ್ರಶೇಖರ್ ಶೆಟ್ಟಿ ಮತ್ತು ಬೆಳಪು ಅಂತಣ್ಣ ಮನೆ ವಾರಿಜಾ ಶೆಟ್ಟಿ ದಂಪತಿಯನ್ನ ಗಣ್ಯರು ಶಾಲು ಹೊದಿಸಿ ಫಲಪುಷ್ಪ ಸ್ಮರಣಿಕೆಯನ್ನಿತ್ತು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ರಾಜ್ಯೋತ್ಸವ ಸಾಧಕ ಪ್ರಶಸ್ತಿ ಪುರಸ್ಕೃತರಾದ ಪ್ರಸುಲ್ ಶೆಟ್ಟಿ, ವಿಶ್ವಶೆಟ್ಟಿ, ಅನ್ಯಾ ಶೆಟ್ಟಿ, ಶ್ರೇಯಾ ಶೆಟ್ಟಿ ಅವರನ್ನ ಪ್ರತಿಭಾ ಪುರಸ್ಕಾರವನ್ನಿತ್ತು ಗೌರವಿಸಲಾಯಿತು. ವಾಣಿಶ್ರೀ ಶೆಟ್ಟಿ, ಸೀಮಾ ಆರ್ ಶೆಟ್ಟಿ, ರೂಪಾ ಪೂಜಾರಿ, ಮೋಹಿನಿ ಕೊಠಾರಿ, ಹೇಮಾ ಶೆಟ್ಟಿ, ಸದಾಶಿವ ಮೊಯ್ಲಿ ಅತಿಥಿಗಳನ್ನ ಹಾಗೂ ಸಾಧಕರನ್ನ ಪರಿಚಯಿಸಿದರು. ಸಭಾ ಕಾರ್ಯಕ್ರಮವನ್ನ ಕನ್ನಡ ಅಸೋಸಿಯೇಷನ್ನ ಸಹ ಕಾರ್ಯದರ್ಶಿ ಲೇಖಕ ನಿತ್ಯಾನಂದ ಬೆಳುವಾಯಿ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಯಾ ಮನೋಜ್ ನಿರ್ವಹಿಸಿದರು. ಕೋಶಾಧಿಕಾರಿ ಜಯಾ ಪೂಜಾರಿ ಕೊಜಕೊಳ್ಳಿ ಸ್ವಾಗತಿಸಿದರು. ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರುಗಳಾದ ಗೋಪಾಲ್ ಶೆಟ್ಟಿ ಮತ್ತು ಪ್ರಶಾಂತ್ ನಾಯಕ್, ಗೌರವ ಕಾರ್ಯದರ್ಶಿ ಹರೀಶ್ ಟಿ ಸಾಲ್ಯಾನ್, ಸಹ ಕೋಶಾಧಿಕಾರಿ ಚಂದ್ರಶೇಖರ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಪ್ರತಿಭಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಬೇಡರ ಕಣ್ಣಪ್ಪ ಯಕ್ಷಗಾನ ಬಯಲಾಟ, ಬೋಜಣ್ಣನ ಪತ್ರ ಹಾಗೂ ಮೀರಾ ಈ ದೇಶದ ಮಗಳು ಕಿರು ನಾಟಕ ಪ್ರದರ್ಶನಗೊಂಡಿತು. ಗಣೇಶ ವಂದನೆ ನೃತ್ಯ ನಿಮ್ಮ ಮುಂದಿರಿಸಲಿದ್ದಾರೆ ಮಕ್ಕಳಾದ ವಿನಿ ಶೆಟ್ಟಿ, ಸುಮೇಧ್ ಭಟ್, ಇಶ್ಮಿತಾ ಕೇಳ್ಕರ್. ಈ ನೃತ್ಯದ ನಿರ್ದೇಶಕರು ಭರತನಾಟ್ಯದ ಗುರು ಶ್ರೀಮತಿ ಅನುಪಮಾ ರಾವ್ ಅವರು. ಜೋರಾದ ಕರತಾಡನಗಳೊಂದಿಗೆ ಈ ಮಕ್ಕಳನ್ನು ವೇದಿಕೆಗೆ ಸ್ವಾಗತಿಸಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೆ ನಾನು. स्मरामि महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि महागणपतिं वसिष्ठवामदेवादिवन्दित महागणपतिं नमः शिवाय. ನಮ್ಮ ಗರುಡದಿಂದಲಿ ಕಾಯೋ ಗಣನಾಯಕ. ತಂದಾನಿ ತಂದನಾನಿ ತಂದನಾದ ತಾನ ತಂದನಿ ತಾನಂದನಾದ ತಂದನಿತ ಬುದ್ಧಿನ ಸರದಂತ ಮಾತುಗಳಾಡುತ್ತ ಜಾತ್ರೆಗೆ ಹೋಗೋಣ ಗಣನಾಯಕ. ಬುದ್ಧಿನ ಸರದಂತ ಮಾತುಗಳಾಡುತ್ತ ಜಾತ್ರೆಗೆ ಹೋಗೋಣ ಗಣನಾಯಕ. ಸಿರಿಯೂರ ಚಂದದ ಮೂರುತಿ ನೋಡುತ್ತಾ ಸಿರಿಯೂರ ನಾವಿರುವ ಕಾಣಬೇಕಂದ
ಮಮಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಲವೇ ಜೀವನ ಸಾಕ್ಷಾತ್ಕಾರ 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 ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ಗೌರವ್ಯ ರಸಕಾವ್ಯ ಮಧುರ 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 ಈ ಸಂಭಾಷಣೆ ಪಾನಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆ ಎಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಪಾನಿಗೊಂದು ಎಲ್ಲೆಯಲ್ಲಿದೆ ನೈದೆರೆಗೆ ಸಂಭ್ರಮ ಒಲವಿನ ಲೋಕಕ್ಕೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮ ನೈದೆರೆಗೆ ಸಂಭ್ರಮ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಲ್ಲಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ನನ್ನದು ಸಂಗೀತವೇ ನನ್ನ ದೇವರು ಚಪ್ಪಾಳೆಯೇ ನನ್ನ ಉಸಿರು ಪೂರ್ವದ ಜನ್ಮವು ಯಾವುದೋ ಈ ಹಾಡುವ ಪುಣ್ಯವು ಯಾರದು ಈ ದಿನ ಈ ಜನ ನನ್ನದು ಸಂಗೀತವೇ ನನ್ನ ದೇವರು ಚಪ್ಪಾಳೆಯೇ ನನ್ನ ಉಸಿರು ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು ಎಳೆಬಿಸಿಲು ಎಲ್ಲೆಲ್ಲೂ ಚಲ್ಲಾಡೈತೆ ಎಲೆಮ್ಯಾಗಿನ ಮಂಜು ಹನಿ ಪಳಗುಟ್ಟೈತೆ ಎಲೆಬಿಸಿಲು ಎಲ್ಲೆಲ್ಲೂ ಚಲ್ಲಾಡೈತೆ ಎಲೆಮ್ಯಾಗಿನ ಮಂಜು ಹನಿ ಪಳಗುಟ್ಟೈತೆ ಹಕ್ಕಿ ಹಾರುತ್ತಿದೆ ಕಿಚಿ ಕಿಚಿ ಎನ್ನುತ್ತಿದೆ ಹಕ್ಕಿ ಹಾರುತ್ತಿದೆ ಕಿಚಿ ಕಿಚಿ ಎನ್ನುತ್ತಿದೆ ಮಂಗ ಮರ ಏರುತ್ತಿದೆ ಅಕೊಮೆಗೆ ಕೊಮೆಗೆ ಕುಳಿತಿದೆ ಯಾಕೆ ಹನುಮಂತಣ್ಣ ಗುರುಗುಟ್ಟಿಯಾ ಮಂಗ ಮರ ಏರುತ್ತಿದೆ ಅಕೊಮೆಗೆ ಕೊಮೆಗೆ ಕುಳಿತಿದೆ ಬೆಳ್ಳಿ ಮೂಡಿದೋ ಕೋಳಿ ಕೂಗಿತೋ ಆ ಬೆಳ್ಳಿ ಮೂಡಿದೋ ಕೋಳಿ ಕೂಗಿತೋ ಬಾನಾಗೆ ರಂಗು ಚೆಲ್ಲಿದ್ದೇರ ನಿರೀಕ್ಷೆ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ
ವೇದಿಕೆಯನ್ನು ಇವರು ನಿರ್ಗಮಿಸುವ ಮೊದಲು ಇವರನ್ನು ನಾನು ಇನ್ನೊಮ್ಮೆ ಪರಿಚಯಿಸಲು ಇಚ್ಛೆ ಪಡ್ತೇನೆ. ಇವರು ವಿಶ್ವನಾಥ್ ಶೆಟ್ಟಿ ಅವರು, ಆನಂದ್ ಶೆಟ್ಟಿ ಅವರು, ಶ್ರೀನಾಥ್ ಶೆಟ್ಟಿ, ವಾಣಿಶ್ರೀ ಶೆಟ್ಟಿ, ಹೇಮಾ ಶೆಟ್ಟಿ, ಸೀಮಾ ಶೆಟ್ಟಿ, ವಂದನಾ ಶೆಟ್ಟಿ, ನಾನು ಮಾಯಾ ಮನೋಜ್ ಕುಮಾರ್, ಇವಳು ಸುಶಾರಾ ಮನೋಜ್ ಕುಮಾರ್. ಇಷ್ಟು ಹೊತ್ತು ನಮ್ಮ ಈ ಒಂದು ಕನ್ನಡ ತುಳು ಚಿತ್ರಗೀತೆಗಳ ತುಣುಕುಗಳನ್ನು ಸೇರಿಸಿ ಹಿನ್ನೆಲೆ ಸಂಗೀತದೊಂದಿಗೆ ಹಾಡಿದ್ದನ್ನು ನೀವು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಗಳು. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ವಿದ್ಯೆ ಎಲ್ಲರಿಗೂ ಅವಶ್ಯಕ. ವಿದ್ಯೆಯು ಕಸಿದುಕೊಳ್ಳಲಾಗದ ಆಸ್ತಿ ಆಗಿರುವುದರಿಂದ ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಶಿಕ್ಷಿತರಾಗಿಸಲು ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಪಾಲಕರೇ, ಮಕ್ಕಳಿಗಾಗಿ ಗಳಿಸಬೇಡಿ. ಆಸ್ತಿ, ಒಡವೆ, ಹಣ, ವಿದ್ಯೆಯೆಂದಿದ್ದರೆ ಸಾಕು, ಮಿಕ್ಕೆಲ್ಲ ಗೌಣ. ವಿದ್ಯೆ ಇರದ ಮನುಜ ಪಶು ಸಮಾನ. ಈ ಒಂದು ಅಮೂಲ್ಯವಾದ ಸಂದೇಶವನ್ನು ಸಾರುವ ಕಿರು ಪ್ರಾಸನವನ್ನು ನಿಮ್ಮ ಮುಂದಿಡಲಿದ್ದಾರೆ. ಹಾಸ್ಯ ಪ್ರಹಸನದ ನಾಯಕ ಬೇಸಾಯಗಾರ ಭೋಜಣ್ಣ ಅವಿದ್ಯಾವಂತ. ವಿದ್ಯೆ ಇಲ್ಲದ ಕಾರಣ ಬರುವ ಪತ್ರಗಳನ್ನು ಓದಲು ಅವನು ಪಡುವ ಬವಣೆಯನ್ನು ನೀವು ಈಗ ಇಲ್ಲಿ ನೋಡಲಿರುವಿರಿ. ಶಾಲೆಗೆ ಹೋಗಲಿಕ್ಕೆ ಅಭ್ಯಾಸ
ಜೀವಕ್ಕೆ ತ್ರಾಸಕ್ಕತ್ತಿ ಯಾಕಾಕತಿ ತ್ರಾಸು ಯಾಕಾಕತಿ ನೀವು ಬಂದ ಕೆಲಸವೇನು? ನಾವು ಜನಗಣತಿಗೆ ಬಂದಿದ್ದೇವೆ. ನಿಮ್ಮ ಮನೆಯಲ್ಲಿ ಒಟ್ಟು ಎಷ್ಟು ಜನರಿದ್ದಾರೆ? ನಮ್ಮ ಮನೆಯಲ್ಲಿ 4 ಜನ ದೊಡ್ಡವರು, 2 ಮಕ್ಕಳಿದ್ದಾರೆ. ಮಕ್ಕಳಲ್ಲಿದ್ದಾರೆ? ನನ್ನ ಮಗ ನಾನು ಶಾಲೆಗೆ ಹೋಗಿದ್ದಾನೆ. ಇವಳು ನನ್ನ ಮಗಳು ಮೀರಾ. ಮತ್ತೆ ಮೀರಾಳನ್ನು ಯಾಕೆ ಶಾಲೆಗೆ ಕಳಿಸಲಿಲ್ಲ? ಯಾಕೆ ಮೀರಾ ನೀನು ಶಾಲೆಗೆ ಹೋಗಲಿಲ್ಲ? ನಿನಗೆ ಶಾಲೆಗೆ ಹೋಗಲು ಮನಸ್ಸಿಲ್ಲವೇ? ಇಲ್ಲ ಟೀಚರ್, ನನಗೆ ಶಾಲೆಗೆ ಹೋಗಲಿಕ್ಕೆ ತುಂಬಾ ಮನಸ್ಸಿದೆ. ಆದರೆ ಈಗಲೂ ನನಗೆ ಶಾಲೆಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ಯಾಕೆ ನೀವು ಮೀರಾಳನ್ನು ಶಾಲೆಗೆ ಕಳಿಸುತ್ತಿಲ್ಲ? ಮೀರಾ ಶಾಲೆ ಹೋಗಿ ಏನ್ ಮಾಡ್ಲಿಕ್ಕಿದೆ? ಯಾಕೆ ಹೆಣ್ಣು ಮಕ್ಕಳು ಓದಬಾರದೇನು? ಹೆಣ್ಣು ಮಕ್ಕಳಿಗೆ ಶಾಲೆಗೆ ಓದುವ ಸಂಪೂರ್ಣ ಇದೆ ಎಂದು ನಿಮಗೆ ತಿಳಿದಿಲ್ಲವೇ? ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು. ಸುಮಾರು 8 ವರ್ಷಗಳ ಹಿಂದೆ ಗೋಡ್ಬಂದರ್ ರೋಡಿನಲ್ಲಿ ಚದುರು ಹೋಗಿರುವಂತಹ ಅಸಂಖ್ಯಾತ ತುಳು ಕನ್ನಡಿಗರನ್ನು ಒಟ್ಟು ಮಾಡಬೇಕು, ಅವರನ್ನು ಪರಸ್ಪರ ಪರಿಚಯ ಮಾಡಿಕೊಡಬೇಕು, ಅವರ ಸುಖ ಕಷ್ಟಗಳಿಗೆ ದುಃಖ ದುಮ್ಮಾನಗಳಿಗೆ ನಾವು ಭಾಗಿಯಾಗಬೇಕು. ಮಾತ್ರವಲ್ಲದೆ ನಮ್ಮಲ್ಲಿರುವಂತಹ ಒಂದಷ್ಟು ಪ್ರತಿಭೆಗಳಿಗೆ ವೇದಿಕೆಯನ್ನು ಇವತ್ತು ನೀವು ನೋಡಿದ್ದೀರಿ. ಒಂದಷ್ಟು ಮಂದಿ ನಾಟಕದಲ್ಲಿ ಆಕ್ಟ್ ಮಾಡಿದರು, ಒಂದಷ್ಟು ಮಕ್ಕಳು ಡ್ಯಾನ್ಸ್ ಮಾಡಿದರು, ಒಂದಷ್ಟು ಮಹಿಳೆಯರು ವಿವಿಧ ಪಾತ್ರಗಳನ್ನು ಮಾಡಿದರು. ಇವರ ಎಲ್ಲ ಪ್ರತಿಭೆಗೆ ಒಂದು ವೇದಿಕೆ ಬೇಕಾಗಿತ್ತು. ಅದಕ್ಕಾಗಿ ಒಂದು ವೇದಿಕೆಯನ್ನು ನಿರ್ಮಿಸಬೇಕೆಂಬ ಉದ್ದೇಶದಿಂದ ಗೋಡ್ಬಂದರ್ ಕನ್ನಡ ಅಸೋಸಿಯೇಷನ್ ಸುಮಾರು 8 ವರ್ಷಗಳ ಹಿಂದೆ ಸ್ಥಾಪನೆ ಆಯಿತು. ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಸಂಘ ಸಂಸ್ಥೆಗೆ ಅದರ ಒಂದು ವಾರ್ಷಿಕೋತ್ಸವ ಅಂದರೆ ಅದರ ಒಂದು ಮೌಲ್ಯಮಾಪನ ಅಂತ ನಾವು ಹೇಳ್ಬೋದು. ಸಂಘದ ಪ್ರತಿಯೊಂದು ಸಮಾಜಮುಖಿ ಕಾರ್ಯಗಳ ಮೌಲ್ಯಮಾಪನ ವಾರ್ಷಿಕೋತ್ಸವ. ಅದಕ್ಕಾಗಿ ವಾರ್ಷಿಕೋತ್ಸವವನ್ನು ಪ್ರತಿಯೊಂದು ಸಂಘದ ಗರಿಮೆ ಹಿರಿಮೆ ಅಂತ ನಾವು ಹೇಳ್ತೇವೆ. ವಿಘ್ನಹರಂ ಭಜ ಗಜಾನನಂ ಏಕದಂತಂ ಉಮಾಸುತಂ ವಿಘ್ನಹರಂ ಭಜ ಗಜಾನನಂ ಮೂಷಿಕವಾಹನ ಗಜಾನನಂ ಮೋದಕಹಸ್ತ ಗಜಾನನಂ ಮೂಷಿಕವಾಹನ ಗಜಾನನಂ ಮೋದಕಹಸ್ತ ಗಜಾನನಂ ಏಕದಂತಂ ವಿನಾಯಕಂ ವಿಘ್ನಹರಂ ಭಜ ಗಜಾನನಂ ಚಾಮರಕರ್ಣ ಗಜಾನನಂ ವಿಲಂಬಿತಸೂತ್ರ ಗಜಾನನಂ ಚಾಮರಕರ್ಣ ಗಜಾನನಂ ವಿಲಂಬಿತಸೂತ್ರ ಗಜಾನನಂ. ಬಿಲ್ಲವರ ಅಸೋಸಿಯೇಷನ್ ಮುಂಬೈಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಪೂಜಾರಿ ಅವರನ್ನು ಸಂಘದ ಪರವಾಗಿ ಸ್ವಾಗತಿಸುತ್ತೇವೆ. ವರ್ತಕ ನಗರ ಕನ್ನಡ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಜಯಂತ ಶೆಟ್ಟಿ ಅವರನ್ನು ಸಂಘದ ಪರವಾಗಿ ಸ್ವಾಗತಿಸುತ್ತೇವೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪತ್ರಕರ್ತರನ್ನು ನಾವು ಸಂಘದ ಪರವಾಗಿ ಸ್ವಾಗತಿಸುತ್ತೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ನಾವು ಸಂಘದ ಪರವಾಗಿ ಸ್ವಾಗತಿಸುತ್ತೇವೆ. ಇಂದಿನ ವಾರ್ಷಿಕೋತ್ಸವದ ಅಂಗವಾಗಿ ನಡೆಯಲಿರುವ ಯಕ್ಷಗಾನಕ್ಕೆ ಬಂದಿರುವ ಎಲ್ಲ ಕನ್ನಡ ಕಲಾಭಿಮಾನಿಗಳನ್ನು ನಾವು ಗೋಡ್ಬಂದರ್ ರೋಡ್ ಕನ್ನಡ ಅಸೋಸಿಯೇಷನ್ನ ಪರವಾಗಿ ಸ್ವಾಗತಿಸುತ್ತೇವೆ. ಗೌರವಿಸಿದ್ದಾರೆ.
ಬಂಧುಗಳೇ, ಇನ್ನೋರ್ವ ಬಂಧುಗಳೇ, ಪ್ರಸ್ತುತ ವರ್ಷದಲ್ಲಿ ನಮ್ಮ ಸಂಸ್ಥೆಯ ಭಜನಾ ಮಂಡಳಿ ಮನೆ ಮನೆ ಭಜನೆ ಎನ್ನುವ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಭಜನೆಯನ್ನು ತುಳು ಕನ್ನಡಿಗರ ಮನೆಯಲ್ಲಿ ಭಜನಾ ಕಾರ್ಯಕ್ರಮವನ್ನು ನೀಡಿದ್ದಾರೆ ಎಂದು ತಿಳಿಸಲು ನನಗೆ ತುಂಬ ಸಂತೋಷವಾಗ್ತಾ ಇದೆ. ಕಳೆದ 8 ವರ್ಷಗಳ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಸ್ನೇಹ ಸಮ್ಮೇಳನ, ಪೇರಡೂರು ಮೇಳದವರಿಂದ ಗೋಕುಲಾಷ್ಟಮಿ ಎನ್ನುವ ಒಂದು ಸುಂದರ ಯಕ್ಷಗಾನ, ಕೆಸರುಗದ್ದೆ ಆಟ ಮಳೆಗಾಲದ ಒಂದು ಸಮಯದಲ್ಲಿ, ಸದಸ್ಯರಿಗಾಗಿ ವಿಹಾರಕೂಟ, ಹಳದಿ ಕುಂಕುಮ, ನಿರಂತರ 2 ಬಾರಿ ಅತಿ ಹೆಚ್ಚು ಮೊತ್ತದ ಪಾರಿತೋಷಕದೊಂದಿಗೆ ಮುಂಬೈ ತುಳು ಕನ್ನಡಿಗರ ಸಂಸ್ಥೆಗಳಿಗಾಗಿ GBRK ಕ್ರಿಕೆಟ್ ಟೂರ್ನಮೆಂಟ್ ಇತ್ಯಾದಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸಂಘ ಆಯೋಜನೆ ಮಾಡಿದೆ. ಬಂಧುಗಳೇ, ಈ ಎಲ್ಲ ಕಾರ್ಯಕ್ರಮ ಈ ಒಂದು ಸಂಘ ಆಯೋಜನೆ ಮಾಡಲಿಕ್ಕಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ದೊರೆತಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. 1968ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ದಂಪತಿಗಳು ತಮ್ಮ ವೈವಾಹಿಕ ಜೀವನದ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ದಾರೆ. ಈ ದಂಪತಿಗಳಿಗೆ ಭಗವಂತನು ಸುಖ, ನೆಮ್ಮದಿ, ಆರೋಗ್ಯವನ್ನು ಕರುಣಿಸಲಿ ಎಂದು GB ರೋಡ್ ಕನ್ನಡ ಅಸೋಸಿಯೇಷನ್ ಪರವಾಗಿ ಶುಭ ಹಾರೈಸುತ್ತೇನೆ. ಮದುವೆಯಾಗಿ 50 ವರ್ಷದ ದಾಂಪತ್ಯ ಜೀವನವನ್ನು ಕಳೆದ ಕರ್ನಾಟಕದವರಾದ ಕನ್ನಡಿಗ ದಂಪತಿಗಳನ್ನು ಗುರುತಿಸಿ ಅವರನ್ನು ಇಲ್ಲಿಗೆ ಆಹ್ವಾನಿಸಿ ಕರೆದು ಅವರನ್ನು ಇಲ್ಲಿ ತುಂಬ ಸನ್ಮಾನ ಸತ್ಕಾರಗಳನ್ನು ಕೊಟ್ಟು ಗೌರವಿಸಿರುವ ಗೋಡ್ಬಂದರ್ ರೋಡ್ ಕನ್ನಡ ಅಸೋಸಿಯೇಷನ್ಗೆ ನಾವಿಬ್ಬರು ತುಂಬ ಅಭಾರಿಗಳಿದ್ದೇವೆ ಎಂದು ಹೇಳಲು ತುಂಬ ಸಂತೋಷಪಡ್ತೇನೆ. ಅಲ್ಲದೆ ಈ ಕಾರ್ಯಕ್ರಮವನ್ನು ಸಂಘದ ಆ್ಯನ್ಯುವಲ್ ಡೇ ದಿವಸದಂದು ಏರ್ಪಡಿಸಿ ಸನ್ಮಾನ ಸತ್ಕಾರಗಳನ್ನು ನೀಡುವ ದಾದಪಣ್ಣಂದ ಪಿದಾಯ್ದ ನಾಯಿ ಇಲ್ಲದ ಉಲಾಯ ಅದನ್ನ ಅಪ್ಪೆಮ್ಮೆ ಪಾಪ ವೃದ್ಧಾಶ್ರಮ ಹೋದರು. ಎಂಕ ಕನ್ನಡ ಅಸೋಸಿಯೇಷನ್ ಏನಲ್ಲೆತ್ತದ ಮೂಲ ಮಾನದಿಗೆ ಮಲ್ತಿನಕ್ಕೆ ರಟ್ಟು ಶಬ್ದ ನಿಕ್ಲೆದ್ರೊಡು ಪಾತಿರ್ರೆ ಸಮಯ ಅವಕಾಶ ಕೊರ್ನಂಚಿನ ಕನ್ನಡ ಅಸೋಸಿಯೇಷನ್ ದ ಮಾತ ಪದಾಧಿಕಾರಿಗಳಿಗೆ ಅಂಚನೆ ಕನ್ನಡ ಅಭಿಮಾನಿಗಳಿಗೆ ನಿಕ್ಲೆ ಮಾತ್ರೆಗಳ ಏನ ಸೋಲುಮೇಲಿನ ಸಂದ ಒಂದು ಎರಡು ಶಬ್ದ ಮತ್ತು ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂದೆ ಇರುವ ಪತ್ರಕರ್ತ ಮಿತ್ರರೇ ಮತ್ತು ಎಲ್ಲ ತುಳು ಕನ್ನಡ ಬಂಧು ಬಾಂಧವರೇ, ನಿಮಗೆಲ್ಲರಿಗೂ ನನ್ನ ಮನಪೂರ್ವಕ ವಂದನೆಗಳು. ಗೋಡ್ಬಂದರ್ ರೋಡ್ ಕನ್ನಡ ಅಸೋಸಿಯೇಷನ್ನವರು ಕನ್ನಡ ಭಾಷೆಗೆ, ಕಲೆಗೆ, ಸಂಸ್ಕೃತಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು
ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮವನ್ನು ಉತ್ತಮವಾಗಿ ಮಾಡುತ್ತಿರುವುದು ಒಂದು ಸಂತೋಷದ ವಿಷಯ. ಜನ್ಮಭೂಮಿಯನ್ನು ಬಿಟ್ಟು ಜನ್ಮಭೂಮಿಯ ಋಣವನ್ನು ಕರ್ಮಭೂಮಿಯಲ್ಲಿ ತೀರಿಸುವುದು ಒಂದು ಉತ್ತಮ. ಅವರೊಂದಿಗೆ ಕುಳಿತುಕೊಂಡು ನಾವು ನೋಡಬೇಕು, ಅದರಲ್ಲಿ ಅವರಿಗೆ ರುಚಿ ಬರುತ್ತದೆ. ಮತ್ತು ಇಂಥ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ನಾವು ಕರೆತರಬೇಕು. ಇಲ್ಲಿ ಕನ್ನಡ ಭಾಷೆ, ನಮ್ಮ ಸಂಸ್ಕೃತಿಯ ಅರಿವು ಆ ಮಕ್ಕಳಿಗೆ ಆಗುತ್ತದೆ. ನಮ್ಮ ಇಂದಿನ ಮಕ್ಕಳು ಮುಂದಿನ ಯುವ ಶಕ್ತಿ. ನಮ್ಮ ಕನ್ನಡ ಕಲೆ, ಸಂಸ್ಕೃತಿ, ಇಂಥ ಸಂಘ ಸಂಸ್ಥೆಗಳನ್ನು ಮುಂದೆ ತಗೊಂಡು ಹೋಗಬೇಕಾದರೆ ಯುವ ಶಕ್ತಿಯು ಮುಂದೆ ಬಂದರೆ ಮಾತ್ರ ಸಾಧ್ಯ. ಇಲ್ಲಿ ಹುಟ್ಟಿ ಬೆಳೆದವರಲ್ಲಿ ಯಾರಾದರೂ ಕೇಳಿದರೆ ನೀನು ಎಲ್ಲಿಯವ ಅಂತ, ಆಗ ಅವರು ನಾನು ಮಹಾರಾಷ್ಟ್ರದಂತ ಹೇಳುವುದಿಲ್ಲ, ಆದರೆ ನಾನು ಕರ್ನಾಟಕದಂತಲೇ ಹೇಳ್ತಾನೆ. ನಾವು ಎಲ್ಲಿ ಇದ್ದರೂ ಎಲ್ಲಿ ಹೋದರೂ ಕರ್ನಾಟಕದ ಮಣ್ಣಿನ ಪರಿಮಳ ನಮ್ಮ ನರನಾಡಿನಲ್ಲಿ ತುಂಬಿ ಹರಿಯುತ್ತಿದೆ. ದಯವಿಟ್ಟು ತಾವೆಲ್ಲರೂ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಹಳ ಸಹಕಾರ ನೀಡಿದ್ದೀರಿ. ನಾವು ಸಂಘ ಸಂಸ್ಥೆಗಳನ್ನು ಇಲ್ಲಿ ಗೌರವಿಸಿದ್ದೇವೆ. ವೈಯಕ್ತಿಕವಾಗಿ ಸಹಕಾರ ನೀಡಿದ ಕೊಡುಗೈ ದಾನಿಗಳನ್ನು ನಾವು ಯಾವಾಗಲೂ ಸ್ಮರಿಸುತ್ತೇವೆ. ಮೊದಲನೇದಾಗಿ ಹೇಳಬೇಕಂತ ಹೇಳಿದರೆ, ನಾನು ಯಾವ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದವನಲ್ಲ. 8 ವರ್ಷದ ಮೊದಲು ಗೋಡ್ಬಂದರಲ್ಲಿ ಚದುರೋದಂಥ ತುಳು ಕನ್ನಡಿಗರನ್ನು ಒಟ್ಟಿಸಿ ಕೂಡಿಸಬೇಕಂತ ಭಾವನೆಯಲ್ಲಿ ನಿತ್ಯಾನಂದ್ ಬೆಳವಾಯ್ ಮತ್ತು ಪ್ರಸನ್ನ ನಾಯಕರವರಿಬ್ಬರು ಎಣಿಸಿದಂಥ ಒಂದು ಕನ್ನಡ ಸಂಘ ಇಲ್ಲಿ ಆಗಬೇಕು, ಇಲ್ಲಿ ಕನ್ನಡ ಸಂಘ ಸ್ಟಾರ್ಟ್ ಆಗಬೇಕಂತ ಹೇಳಿ ನನ್ನನ್ನು ಕರೆದ್ರು. ಆವಾಗ ಪ್ರಸನ್ನ ನಾಯ್ಕರು ಹೇಳಿದರು, ನೀವು ಅಧ್ಯಕ್ಷರಾಗಬೇಕು. ನಾನು ಹೇಳಿದೆ, ಪ್ರಸನ್ನ ನಾಯ್ಕರು ನನಗೆ ಅಧ್ಯಕ್ಷ ಬೇಡ, ನಾನು ಯಾವ ಸಂಘದಲ್ಲಿ ಕೆಲಸ ಮಾಡಿದವನಲ್ಲ ಅಂತೇಳಿ. ಆವಾಗ ಕಾಂಡೇಕರ್, ನಮ್ಮ ಮೊದಲಿನ ಗೋಡ್ಬಂದರ್ ಕನ್ನಡ ಸಂಘದ ಹೇಮಂತ್ ಕಾಂಡೇಕರನ್ನು ಅಧ್ಯಕ್ಷರಾಗಿ ಮಾಡಿ 4 ವರ್ಷ ನಾವು ಒಳ್ಳೆ ವಿಜೃಂಭಣೆಯಿಂದ ಸೀತಾರಾಮ್ ಶೆಟ್ಟಿ ಅವರ ಕೈಯಿಂದ ನಮ್ಮ ಸಂಘವನ್ನು ಉದ್ಘಾಟನೆ ಮಾಡಿಸಿದೆವು. ಅಂದಿನಿಂದ ನಮ್ಮ ಸಂಘ ನಡೀತಾ ಬಂತು. 4 ವರ್ಷದ ನಂತರ ಪುನಃ ನನಗೆ ಅಧ್ಯಕ್ಷರಾಗಬೇಕು ಅಂತ ಹೇಳಿದರು. ನಮಗೆ ಆಫೀಸ್ ಇರಲಿಲ್ಲ. ಮರದ ಕೆಳಗಡೆ ನಾವೊಂದು 3-4 ಮೀಟಿಂಗನ್ನು ತಗೊಂಡಿದ್ದೇವೆ, ಅಷ್ಟು ನಮ್ಮಲ್ಲಿ ತಾಪತ್ರೆ ಇತ್ತು. ಆಗ ಹರಿಸಾಲೆಯನ್ನವರು ಅವರ ಸಾಯಿಕೃಪ ಹೋಟೆಲ್ನಲ್ಲಿಗೆ ಕರೆದು, ಮತ್ತೆ ಹರಿಸಾಲೆಯನ್ನವರು ಸಹ ಮೊದಲಿಂದ ಇದ್ರು ನಮ್ಮ ಹತ್ರ, ಕರೆದು ಆ ಹರಿಸಾಲೆಯನ್ನವರು ಸಾಯಿಕೃಪ ಹೋಟೆಲಲ್ಲಿ ಕೂತು ಆ 7-8 ಮೀಟಿಂಗ್ ತಗೊಂಡೆವು. ಮತ್ತೆ ಸ್ನೇಹ ಸಮ್ಮೇಳನ ಅಂತೇಳಿ ವಿಜೃಂಭಣೆಯಿಂದ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟೆವು ಜನರಿಗೆ. ಹಾಗೆ ಅಲ್ಲಿ ಒಳ್ಳೊಳ್ಳೆ ದಾನಿಗಳು ನಮಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಈ ಕನ್ನಡ ಸಂಘ ಮುಂದೆ ನಡೀತಾ ಬಂತು. ಈಗ ನಾವು ಈ ಕನ್ನಡ ಸಂಘವನ್ನು ಯಾಕೆ ಕಟ್ಟಿದ್ದೇವೆ ಅಂತ ಹೇಳಲಿಕ್ಕೆ, ಈಗಾಗಲೇ ನೀವೀಗ ನೋಡಿದ್ದೀರಿ ಈ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ. ನಮ್ಮ ಮಕ್ಕಳಿಗೆ ಕನ್ನಡವೇ ಬರುವುದಿಲ್ಲ, ಆದರೂ ಇಷ್ಟು ಒಳ್ಳೆಯದಾಗಿ ಕನ್ನಡದಲ್ಲಿ ಈಗ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಟ್ಟರು. ಕ್ರಿಕೆಟ್ ಅನ್ನು ನಮ್ಮ ಸಂಸ್ಕೃತಿ ಉಳಿಲಿ ಅಂತೇಳಿ ನಮ್ಮ ಕನ್ನಡ ಸಂಘ ಕೊಟ್ಟಿದ್ದೇವೆ. ನಮ್ಮ ಕನ್ನಡ ಸಂಘ ಬಾಳಬೇಕು, ಬೆಳಗಬೇಕು. ಯಾಕೆಂದರೆ ಗೋಡ್ಬಂದರ್ ಕನ್ನಡ ಸಂಘ ನಾವು ಎಷ್ಟು ವರ್ಷ ನಮ್ಮ ಉಸಿರು ಇಡುತ್ತದೆ, ಈ ಸೂರ್ಯಚಂದ್ರರು ಇಡ್ತಾರ ಅಷ್ಟರ ತನಕ ಈ ಸಂಘ ನಡಿಬೇಕು. ನಾವು ನನ್ನ ಮುಂದೆ ಮೊನ್ನೆ ಒಂದು ನಡೆದಂತ ಘಟನೆ ಬಂಧುಗಳೇ, ವರ್ತಕ್ ನಗರ ಸಂಘದ 52ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಒಂದು 3 ಜನ ಬಂದು ಅಲ್ಲಿಯ ಆಫೀಸ್ನಲ್ಲಿ ಸಿಕ್ಕಿದ್ರು. ಅವರು ಹೇಳ್ತಾರೆ, ನಾನು ಮೊದಲು ಇಲ್ಲಿ ಸಂಘ ಮಾಡುವಾಗ ವರ್ತಕ್ ನಗರ್ನಾಗ ಅವಾಗ ಇದ್ದೇವೆ ಅಂತೇಳಿ ಅವರವರು ಮಾತಾಡ್ತಿದ್ರು. ಅವರವರೊಂದು ಖುಷಿ ಆನಂದ ನೋಡಿದ್ರೆ ನಮ್ಗೆ ಇಷ್ಟು ಖುಷಿ ಆಗ್ತದೆ.
ಹಾಗೆ ಈ ಸಂಘ ಅವರ 52 ವರ್ಷ ಇದ್ದರಿಂದ ನಮ್ಮ ಜಯಂತಣ್ಣನವರು ಎಷ್ಟು ಪುಣ್ಯ ಮಾಡಬೇಕು ಆ ಸಂಘದ ಅಧ್ಯಕ್ಷರಾಗಬೇಕಂದ್ರೆ. ಆ ಸಂಘವನ್ನು ಬೆಳೆಸಿದ ಕೊಂಡೋದಂತ ವರ್ತಕ್ ನಗರದ ಕನ್ನಡಿಗರು ಎಷ್ಟು ಒಳ್ಳೆಯ ಮನಸ್ಸಿನವರು. ಹಾಗೆ ಈ ಗೋಡ್ಬಂದರ್ ಕನ್ನಡ ಸಹ ನಮ್ದು ಉಳಿಬೇಕು ಬಂಧುಗಳೇ. ಈ ಕನ್ನಡ ಸಂಘ ಒಳ್ಳೆಯದಾಗಿ ನಡಿಬೇಕು, ನಿಮ್ಮೆಲ್ಲ ಆಶೀರ್ವಾದ ಬೇಕು. ಈಗ ನೋಡಿ ನಾವು ಟಿಕೆಟ್ ಮಾಡಿದ್ದೇವೆ, ದಯವಿಟ್ಟು ನೀವು ತಪ್ಪು ತಿಳ್ಕೋಬೇಡಿ. ನಮ್ಮ ಕಮಿಟಿಯಲ್ಲಿ 35 ಜನರಿದ್ದಾರೆ. ಅವರೇ 5,000 ರೂಪಾಯಿದ ಪುಸ್ತಕವನ್ನು ತಗೊಂಡಿದ್ದಾರೆ. ಅದರಲ್ಲಿ ಜಾಸ್ತಿ ಪುಸ್ತಕವನ್ನು ತಗೊಂಡವರು ಪ್ರತಿಭಕ್ಕನವರು, ಮತ್ತೆ ಹರೀಶಣ್ಣನವರು, ಮತ್ತೆ ನಾನು, ಹಾಗೆ ಬೇರೆಯವರು ಸಹ ಇದ್ದಾರೆ. ಎಲ್ಲರೂ ಈ ಪುಸ್ತಕವನ್ನು ಸೇಲ್ ಮಾಡಿದ್ದಾರೆ. ಸೇಲ್ ಜಾಸ್ತಿ ಮಾಡಲಿಲ್ಲ, ಅವರೇ ಹರಿದದ್ದು, ಅದಕ್ಕಾಗಿ ಅವರಿಗೆ ಪ್ರೈಸ್ ಸಿಕ್ಕಿದೆ. ತಾವೆಲ್ಲರೂ ತಪ್ಪು ತಿಳ್ಕೋಬೇಡಿ, ನಾವೆಲ್ಲವೂ ನಿಮ್ಮ ಮುಂದೆ ಇಟ್ಟೇ ಮಾಡುದು. ಇಂಥ ಒಂದು ನೃತ್ಯ ಕಾರ್ಯಕ್ರಮವನ್ನು ಕೊಟ್ಟಂತ ನಮ್ಮ ಕಮಿಟಿಯವರಿಗೆ ಎಲ್ಲರಿಗೂ ಹಾಗೂ ಬಂದಂತ ಕನ್ನಡ ಅಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ, ಜೈ ಹಿಂದ್. ಈ ಸಲ ನನ್ನ ಅಂತಿಮ ವರ್ಷ ಆದ್ದರಿಂದ ಎಲ್ಲರಿಗೂ ನಮಸ್ಕಾರ. ಜೀವನ ಎನ್ನುವುದು ಒಂದು ಕಷ್ಟದ ಆಗರ ಎನ್ನುವುದನ್ನು ನಮ್ಮ ಹಿರಿಯರು ಮೊದಲೇ ನಮಗೆ ತಿಳಿಸಿದ್ದಾರೆ. ನಾವು ಇರುವರು ಒಟ್ಟಾಗಿ ಜನಿಸಿದವರು, ಕಾಡಿನಲ್ಲಿ ನಮ್ಮಯ್ಯನಾದಂತಹ ದೊಡ್ಡಯ್ಯನಿಗೆ ಸಿಕ್ಕಿದವರು, ಹುಟ್ಟಿದವರು ಅವರೊಂದಿಗೆ ಬೆಳೆದವರು ನಾವು. ಬೆಳೆದು ಪ್ರಬುದ್ಧರಾದಾಗ ನಮ್ಮನ್ನೇ ಒಂದುಗೂಡಿಸಿದವರು ಅಪ್ಪ ಅಮ್ಮ. ನಿನ್ನನ್ನು ಮಡದಿಯನ್ನಾಗಿಸು, ನನ್ನ ಮನದ ಮನೆಯನ್ನು ಕುದಿಸಿದವರು ಇಲ್ಲ. ಪ್ರಾಯ ಪ್ರಬುದ್ಧನಾದಂತಹ ನಾನು ಅಪ್ಪನೊಂದಿಗೆ ಕಾಡಿಗೆ ಹೋಗಬೇಕು, ಬೇಟೆಯಾಡಬೇಕು ಎನ್ನುವ ಇಚ್ಛೆ ಬಂದಾಗ ಅವರ ಸಜನರೊಂದಿಗೆ ಕಳಿಸಿಕೊಟ್ಟವರು. ಅವರ ಸಹಭಾಗಿತ್ವದಲ್ಲಿದ್ದಂತ ತಿಪ್ಪಯ್ಯನೊಂದಿಗೆ ವಿನಾಕಾರಣ ಜಗಳವಾಯಿತು. ಅಪ್ಪನಿಗೆ ಬೇಡವಾದಂತಹ ಮಾತುಗಳನ್ನು ನನ್ನ ವಿರುದ್ಧವಾಗಿ ಹೇಳಿಕೊಟ್ಟುದರಿಂದ ನನ್ನ ವಿರುದ್ಧವೇ ಅಪ್ಪ ತಿರುಗಿ ಬಿದ್ದರು. ಯಾವಾಗ ನನ್ನವರಿಗೆ ನಿನ್ನ ಮನದಲ್ಲಿ ಪ್ರೀತಿ ಇಲ್ಲವೋ ಅಂತ ಮಗನಿಗೆ ಬೇಡ ಎಂಬುದಾಗಿ ನನ್ನನ್ನು ನಿನ್ನನ್ನು ಇಬ್ಬರನ್ನೂ ನಿರ್ದಾಕ್ಷಿಣ್ಯವಾಗಿ ನಮ್ಮ ಪ್ರದೇಶವನ್ನು ಬಿಟ್ಟು ತೊಲಗುತ್ತಿರುವುದಾಗಿ ಹೇಳಿದೆ. ಮನುಷ್ಯನ ಜೀವನಕ್ಕೆ ನದಿ ಎನ್ನುವುದಾಗಿ ಹೇಳ್ತಾರೆ, ನದಿಗೆ ಜೀವನ ಎನ್ನುವುದಾಗಿ ಹೇಳ್ತಾರೆ. ಬೆಟ್ಟದ ತುದಿಯಲ್ಲಿ ಹಿಡಿದಂತ ನದಿಯನ್ನು ಹರಿದು ಸಮುದ್ರವನ್ನು ಸೇರಿ ನಾವು ಹಾಗೆ ಎಲ್ಲೋ ಹುಟ್ಟುತ್ತೇವೆ, ಎಲ್ಲೋ ಬೆಳೆಯುತ್ತೇವೆ, ಏನೋ ತಿನ್ನುತ್ತೇವೆ, ಏನನ್ನೋ ಆರ್ಜಿಸುತ್ತೇವೆ, ಮತ್ತೆ ಶಿಖರವನ್ನು ಏರುತ್ತೇವೆ. ಅದು ನಮ್ಮ ಜೀವನ ಸಾರ್ಥಕ. ನಮ್ಮ ಪ್ರಿಯೇ ಬಂದಿದ್ದೇನೆ, ನಿಂತಿದ್ದೇನೆ, ಎಲ್ಲಿ ಹೋಗಬೇಕು ಎಂಬುದಾಗಿ ಏನು ಮಾಡಲಿ? ಮನಗಳು
ನಾವು ಕಾನನದಲ್ಲೇ ಬೆಳೆದವರು, ನಾವು ಕಾನನವನ್ನೇ ಸೇರಬೇಕು ಹಾಗೆಂತ ವಿಧಿ ಬರೆದಿಟ್ಟಿದ್ದಾರೆ. ಆದರೆ ಅದನ್ನು ಯಾರಿಂದಲೂ ತಡೆಯಲು ಅಸಾಧ್ಯ. ರಮಣ, ನಿಮಗೊಂದು ಸಣ್ಣ ಉದಾಹರಣೆಯನ್ನು ಕೊಡುತ್ತೇನೆ. ಈ ಕಾನನದ ಮಧ್ಯದಲ್ಲಿ ಕಾಡಿನ ನಡುವಿನಲ್ಲಿ ಅದೆಷ್ಟು ಕಾಗೆ ರೋಗಿಲೆಗಳು ಮರದಲ್ಲಿ ಕುಳಿತುಕೊಳ್ಳುತ್ತದೆ. ಆ ಮರದಲ್ಲಿ ಹಾರಿ ನಮಗೆ ಆ ಮರಕ್ಕೆ ಬಂದು ಕುಳಿತುಕೊಳ್ಳುತ್ತದೆ ಎಂಬುದನ್ನು ನಾವು ಭಾವಿಸುತ್ತೇವೆ. ಅದರ ಜೀವನವನ್ನು ಅದು ಪಡೆದುಕೊಳ್ಳುತ್ತದೆ. ಹಾಗೆಂದು ಮನುಷ್ಯರು ಹಕ್ಕಿಗಳಿಗೋ ಪ್ರಾಣಿಗಳಿಗೋ ಉದಾಹರಣೆ ಅಲ್ಲವಲ್ಲ ರಮಣ, ನಮಗೂ ಈ ಕಾಡಿನಲ್ಲಿ ಬೆಳೆದವರಿಗೆ ನಾವು ಹೀಗೆಂದು ಭಾವಿಸಿ ಇವತ್ತು ಈ ಕಾಡಾದರೆ ಏನು, ನಾಳೆ ಆ ಕಾಡಾದರೆ ಏನು. ನಮ್ಮ ಪ್ರಿಯೆ, ನನಗೆ ಕಾಡು ಅಲ್ಲಿದ್ದೇನೆ ನಮ್ಮವರನ್ನು ನಾವು ತ್ಯಜಿಸಿ ದೂರ ಬರುವಂತಹ ಪರಿಸ್ಥಿತಿ ನಮಗೆ ನಿರ್ಮಾಣವಾಯಿತು. ಯಾರನ್ನು ಅಪ್ಪ ಎನ್ನುವುದಾಗಿ ನಂಬಿದೆ. ಒಂದು ಮರವನ್ನು ಆಶ್ರಯಿಸಿದ ಬಳ್ಳಿಯಂತೆ ಆ ಬಳ್ಳಿಯನ್ನೇ ಕಿತ್ತು ಹೋಗಿತ್ತು. ಅಂತಹ ಪರಿಸ್ಥಿತಿ ನಮ್ಮದಾಗಿದೆ ಅಂತ ಹೇಳ್ತಾ ಇದ್ದೇನೆ. ಆದರೂ ಅವರು ಕೈ ಬಿಟ್ಟರೆ ಪ್ರತಿದೇವ ನಾನು ನಿಮ್ಮ ಕೈ ಬಿಟ್ಟೆನು. ನೀವು ಯಾವ ದಾರಿಯಲ್ಲಿ ಹೋಗುತ್ತೀರೋ, ಯಾವ ನಡೆಯಲ್ಲಿ ನಡೆಯುತ್ತೀರೋ, ಛಾಯಾವರ್ತಿನಿಯಾದವಳು ನೀವು. ನೀವು ನಡೆಯುವ ದಾರಿಯಲ್ಲಿ ಕಲ್ಲು ಮುಳ್ಳು ಇದ್ದರೆ ಆ ಕಲ್ಲು ಮುಳ್ಳನ್ನು ಹಲಸಿ ನಿಮ್ಮ ಪಾದದ ದಾಸಿಯಾಗಿ ನಿಮ್ಮ ಸೇವೆಯನ್ನು ಮಾಡುತ್ತಾ ನೀವು ಎಲ್ಲಿ ಹೋಗ್ತೀರೋ. ಹರನ ಕೃಪೆ ಇದ್ದರೆ ಎಲ್ಲವನ್ನೂ ಜಯಿಸಬಹುದು ಎಂಬುದಾಗಿ ಹೇಳುವುದಲ್ಲ. ಅವರನ್ನೇ ಧ್ಯಾನಿಸುತ್ತಾ ಕಾಣುತ್ತಾ ಇದೆಯಲ್ಲ ಕಾಡ, ಅಲ್ಲಿಗೆ ಹೋಗಿ ಗುಡಿಸಲು ನಿರ್ಮಿಸಿ ಬೇರೆ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.